ಎಸ್, ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 5ನೇ ಅಧ್ಯಾಯ 18ನೇ ಶ್ಲೋಕ. ತಸ್ಯ ಏವ ಹೇತೋ ಪ್ರಯತೇತ ಕೋವಿದ ನ ಲಭ್ಯತೆ ಯತ್ ಭ್ರಮತಾಂ ಉಪರಿ ಅದಾ ತತ್ ಲಭತೆ ದುಃಖವದ್ ಅನ್ಯಥಾ ಸುಖಂ ಕಾಲೇನ ಸರ್ವತ್ರ ಗಭೀರ ಬ್ರಹ್ಮಸ. ಅನುವಾದ: ಅತ್ಯಂತ ಮೇಲಿನ ಬ್ರಹ್ಮಲೋಕದಿಂದ ಅತ್ಯಂತ ಕೆಳಗಿನ ಪಾತಾಳ ಲೋಕದವರೆಗೂ ಅಲೆದರು ಯಾವುದು ದುರ್ಲಭವಾಗಿದೆಯೋ ಅಂತ ಉದ್ದೇಶ ಸಾಧನೆಗಾಗಿ ಮಾತ್ರವೇ ಬುದ್ಧಿವಂತರು ಮತ್ತು ತತ್ವ ಆಸಕ್ತರು ಆದವರು ಪ್ರಯತ್ನಿಸಬೇಕು. ಇಂದ್ರಿಯ ಭೋಗದಿಂದ ಸಿಗುವ ಸುಖದ ಬಗ್ಗೆ ಒಂದು ಮಾತು. ನಾವು ಬಯಸಿದರೂ ಕಾಲಾನಂತರ ನಮಗೆ ಹೇಗೆ ದುಃಖ ಪ್ರಾಪ್ತವಾಗಿದೋ ಹಾಗೆ ವಿಷಯ ಸುಖ ಕೂಡ ಕಾಲಾನಂತರ ತಾನಾಗಿ ಲಭ್ಯವಾಗುತ್ತದೆ. ಎಂತಂದರೆ ಹೆಚ್ಚಿನ ಜನರಿಗೆ ಭಾರತದಲ್ಲಿ, ಉಳಿದ ದೇಶ ಬೇಡ, ಅವರಿಗೆ ಆಧ್ಯಾತ್ಮಿಕ ಬಗ್ಗೆ ಗೊತ್ತೇ ಇಲ್ಲ. ಯಾಕೆಂದರೆ ಭಾರತದಲ್ಲಿ ಗೊತ್ತುಂಟು, ಆದರೂ ಕೂಡ ಅದು ಕಿಚಡಿ. ಗೊತ್ತಿದ್ರು ಕೂಡ ಎಲ್ಲ ಮಿಕ್ಸ್ ಮಾಡಿ ಎಂತೆಂಥ ಒಬ್ಬೊಬ್ಬ ಒಂದೊಂದು ಹೇಳುವಂಥದ್ದು ಇದಾಗಿದೆ, ಕಿಚಡಿ ಆಗಿದೆ ಭಾರತದಲ್ಲಿ. ಎಂತ ಅಂದರೆ ಎಸ್ ಇದು ಮಾಡುವ, ಅಲ್ಲಿ ಲೋಕ ಹೋಗುವ, ಇದು ಆಗುವ. ಆದರೆ ಈ ಶ್ಲೋಕ ಎಂತ ಹೇಳುವಂಥದ್ದು ಅತ್ಯಂತ ಮೇಲಿನ ಬ್ರಹ್ಮಲೋಕ, ಆದರೆ ಹೆಚ್ಚಿನವರು ಹೇಳುವಂಥದ್ದು ಸ್ವರ್ಗಲೋಕ, ಹೆವೆನ್, ರೆಸ್ಟ್ ಇನ್ ಪೀಸ್. ಈ ಕ್ರಿಶ್ಚಿಯನ್ಸ್ ಹೇಳುವಂಥದ್ದು ರೆಸ್ಟ್ ಇನ್ ಪೀಸ್. ಹೇಗೆ ರೆಸ್ಟ್ ಇನ್ ಪೀಸ್ ಆಗುವಂಥದ್ದು? ಯಾಕೆಂದರೆ ಆತ್ಮಕ್ಕೆ ರೆಸ್ಟ್ ಇಲ್ಲ. ಆತ್ಮ ಯಾವಾಗಲೂ ಸಚ್ಚಿದಾನಂದ, ಸತ್ ಅಂದರೆ ಇಟರ್ನಲ್, ಚಿತ್ ಅಂದರೆ ನಾಲೆಜ್, ಆನಂದ ಅಂದರೆ ಬ್ಲಿಸ್. ಹಾಗಾಗಿ ಆತ್ಮ ಯಾವಾಗ ಸಚ್ಚಿದಾನಂದ, ಹೇಗೆ ರೆಸ್ಟ್ ಮಾಡುವಂಥದ್ದು? ಅವರಿಗೆ ಆತ್ಮದ ಜ್ಞಾನವೇ ಇಲ್ಲ. ಹಾಗಾಗಿ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾರೆ. ಟೋಟಲ್ ರಾಂಗ್ ಅದು. ಹಾಗೆ ಇಲ್ಲಿ ಹೇಳುವಂಥದ್ದು ನೋಡಿ, ಅತ್ಯಂತ ಮೇಲಿನ ಬ್ರಹ್ಮಲೋಕದಿಂದ ಅತ್ಯಂತ ಪಾತಾಳ ಅಲೆದರು ಯಾವುದು ದುರ್ಲಭವಾಗಿದೋ ಅಂತ ಉದ್ದೇಶಕ್ಕಾಗಿ ಸಾಧನೆಗೆ ಮಾತ್ರ ಬುದ್ಧಿವಂತ ಮತ್ತು ತತ್ವ ಆಸಕ್ತರು ಅದನ್ನು ಪ್ರಯತ್ನಿಸಬಹುದು. ಅಂದರೆ ಬುದ್ಧಿವಂತರು ಅಂತ ಪ್ರಯತ್ನ ಮಾಡ್ಬೇಕಂತ. ಎಂತ ಅಂದ್ರೆ ಬ್ರಹ್ಮಲೋಕ ಮತ್ತೆ ಪಾತಾಳ ಲೋಕ, ಅಲ್ಲಿ ಯಾವುದು ಸಿಗುವುದಿಲ್ಲ ಅದಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲಿ ಬ್ರಹ್ಮಲೋಕ ಮತ್ತೆ ಪಾತಾಳ ಲೋಕದಲ್ಲಿ ಯಾವುದು ಸಿಗುವುದಿಲ್ಲ ಅದಕ್ಕೆ ಪ್ರಯತ್ನ ಮಾಡಬೇಕು. ಅದು ಯಾವುದು ಸಿಗುವುದಿಲ್ಲ, ಜನ್ಮ ಮೃತ್ಯು ಜರ ವ್ಯಾಧಿ, ಇದು ಅಲ್ಲಿ ಹೋದ್ರೂ ಕೂಡ ಸಿಗುವುದಿಲ್ಲ. ಅದಕ್ಕೆ ನಾವು ಗೋಲೋಕಕ್ಕೆ ಹೋಗ್ಬೇಕು, ವೈಕುಂಠಕ್ಕೆ. ಹಾಗಾಗಿ ಬುದ್ಧಿವಂತರು ನೋಡಿ, ಪ್ರಪದ ಹೇಳುವಂಥದ್ದು ಯಾರಿಗೆ ಬುದ್ಧಿವಂತರು ಮತ್ತೆ ತತ್ವ ಆಸಕ್ತರು. ಫಿಲಾಸಫಿ ಅಂದ್ರೆ ಫಿಲಾಸಫಿ ನೋಡಿ, ಈಗ ತುಂಬಾ ಆಧ್ಯಾತ್ಮಿಕ ಸಂಸ್ಥೆಗಳುಂಟು, ಅಲ್ಲಿ ಫಿಲಾಸಫಿ ಇಲ್ಲ. ಫಿಲಾಸಫಿ ವಿದೌಟ್ ರಿಲಿಜನ್ ಇಟ್ಸ್ ವೇಸ್ಟ್ ಆಫ್ ಟೈಮ್. ಅಂದ್ರೆ ಈ ರಿಲಿಜನ್ ಅಂದ್ರೆ ಫಿಲಾಸಫಿ ಇರಬೇಕು. ಫಿಲಾಸಫಿ ಇಲ್ಲದಿದ್ರೆ ಆ ರಿಲಿಜನ್ ಪ್ರಯೋಜನ ಇಲ್ಲ. ಯಾಕಂದ್ರೆ ಫಿಲಾಸಫಿ ಶಾಸ್ತ್ರದಲ್ಲಿ ಫಿಲಾಸಫಿ. ಹಾಗಾಗಿ ಇಂದ್ರಿಯ ಭೋಗದಿಂದ ಸಿಗುವ ಸುಖದ ಬಗ್ಗೆ ಒಂದು ಮಾತು. ನಾವು ಬಯಸದಿದ್ದರೂ ಅದು ನಮಗೆ ಸಿಗ್ತದೆ. ಯಾಕೆಂದ್ರೆ ನಾವೀಗ ದುಃಖ ನಾವು ಕೇಳುವುದಿಲ್ಲ ದೇವರ ಹತ್ರ ಹೋಗಿ, ನನಗೆ ದುಃಖ ಕೊಡಿ. ಈಗ ಕುಂತಿ ಮಾರಾಯಣ ಕೇಳಿದಾಳೆ ವಿಪದ ಕೊಡು ಅಂತ, ನಾವು ಕೇಳುವುದಿಲ್ಲ ದೇವರ ಹತ್ರ ಹೋಗಿ. ನನಗೆ ಕಷ್ಟ ಕೊಡು, ನನಗೆ ಬೆನ್ನಿಗೆ ಕಷ್ಟ ಕೊಡು, ನನ್ನ ಗಂಡನಿಗೆ ಎಂತಾದರೂ ಕೆಲಸದಿಂದ ಹೋಗುವಾಗೆ ಮಾಡು, ನನ್ನ ಮಕ್ಕಳಿಗೆ ಸರಿಯಾಗಿ ವಿದ್ಯೆ ಸಿಗದಾಗೆ ಮಾಡು. ಈ ರೀತಿ ನಾವು ಕೇಳ್ತೇವಾ? ಊಟ ನನಗೆ ತಿನ್ನಲಿಕ್ಕೆ ಗತಿ ಇಲ್ಲದಾಗೆ ಮಾಡು, ನನಗೆ ಕಷ್ಟ ಕೊಡು, ಬೆನ್ನಿಗೆ ಕಷ್ಟ ಕೊಡು, ನನಗೆ ರೋಗ ಬರುವ ಹಾಗೆ ಮಾಡು, ನನ್ನ ಫ್ಯಾಮಿಲಿಗೆ ರೋಗ ಬರುವ. ನಾವು ಕೇಳ್ತೇವೆ? ನಾವು ಕೇಳುವುದಿಲ್ಲ. ಆದ್ರೆ ಸುಖ ಕೇಳ್ತೇವೆ ನಾವು. ಆದ್ರೆ ಈ ಶ್ಲೋಕ ಅಂತ ಹೇಳುವಂಥದ್ದು ದುಃಖವು ಕೇಳದೆ ಬರ್ತದೆ. ಕೇಳದಂದ್ರೆ ಈಗ ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇನೆ, ಸಡನ್ ಹೃದಯಘಾತ ಆಗಿ ಸಾಯ್ಬೋದು. ದುಃಖ ಅಂದ್ರೆ ಕೇಳದೆ ಬರುವಂಥದ್ದು, ಅದು ಕೇಳಿ ಬರುವುದಲ್ಲ. ಎನಿ ಮೂಮೆಂಟ್ ಆಗ್ಬೋದು, ಕೊಲ್ಯಾಪ್ಸ್ ಆಗ್ಬೋದು, ಹೃದಯಘಾತ ಆಗ್ಬೋದು, BP ಮೇಲೆ ಹೋಗ್ಬೋದು, ಶುಗರ್ ಕಡಿಮೆ ಆಗ್ಬೋದು, ಎಂತ ಕೂಡ ಆಗ್ಬೋದು, ಗ್ಯಾರಂಟಿ ಇಲ್ಲ. ಆದ್ರೆ ನಾವು ಎಂತಂದ್ರೆ ನಾವು ಗ್ಯಾರಂಟಿ ಅಂತ ಭಾವಿಸ್ತೇವೆ. ಇದು ನಮ್ಮ ತಪ್ಪು.
ನಾವು ಕೇಳುವುದು ಮಾತ್ರ ಇದು ಸುಖ. ಅದು ಕೊಡು, ನನಗೆ ಆರೋಗ್ಯ ಕೊಡು, ನನಗೆ ಬಲ ಕೊಡು, ನನಗೆ ಅಂತಸ್ತು ಕೊಡು, ನನಗೆ ಸಂಪತ್ತು ಕೊಡು. ಅಂದರೆ ಹೆಚ್ಚಾಗಿ ನಮ್ಮ ಪ್ರೇಯರ್ ಎಂತಂದರೆ ಆರೋಗ್ಯ, ಆರೋಗ್ಯ, ಸಂಪತ್ತು, ಭಾಗ್ಯ, ಒಳ್ಳೇದು ಮಾಡು, ಎಲ್ಲರನ್ನು ಸುಖವಾಗಿಡು. ನೀವು ಕೇಳದಿದ್ರು ಕೂಡ ಕೃಷ್ಣನಿಗೆ ಗೊತ್ತುಂಟು ಯಾರನ್ನೇ ಎಲ್ಲ ಸುಖವಾಗಿ. ಅದು ನಾವು ಹೇಳೋದು ಲೋಕೋ ಜನ ಸುಖಿನ ಭವತ್ತು, ಅಂದರೆ ಎಲ್ಲರೂ ಸುಖವಾಗಿರಲಿ. ಅದು ನಮ್ಮ ಪ್ರಾರ್ಥನೆಯಿಂದ ಆಗುದಿಲ್ಲ, ಅದು ಶುದ್ಧ ಭಕ್ತರ ಪ್ರಾರ್ಥನೆಯಿಂದ ಆಗುವುದು. ಇದೊಂದು ರಾಂಗ್ ಕಲ್ಟ್. ಹೆಚ್ಚಿನವರು ನಾನು ದೇವಸ್ಥಾನದಲ್ಲಿ ಎಲ್ಲರನ್ನು ಸುಖವಾಗಿ, ಫಸ್ಟಿಗೆ ನೀನು ಮುಳುಗಿದ್ಯಾ, ನೀನೇ ಕೆಳಗೆ ಹೇಳ್ಬೇಕು. ನೀನು ಗುಂಡಿಗೆ ಬಿದ್ದಿದ್ಯಾ, ಗುಂಡಿಗೆ ಬಿದ್ದು ಅಂದ್ರೆ ಇಂದ್ರಿಯ ಸುಖದಲ್ಲಿ ಒಳಗೆ ಹೋಗಿದ್ಯಾ, ಮತ್ತೆ ನೀನೆಂತ ಸುಖವನ್ನು ಕೇಳುವಂತ. ಇದು ನಮ್ಮ ದೊಡ್ಡ ತಪ್ಪು ನೋಡಿ, ದೊಡ್ಡ ತಪ್ಪು. ಆದ್ರೆ ಶುದ್ಧ ಭಕ್ತರಿಗೆ ಹಾಗೆ ಹೇಳ್ಬೋದು, ಸರ್ವೋ ಜನ ಸುಖಿನ ಭವಂತು. ಯಾಕೆಂದ್ರೆ ಅವ್ರ ಇಂದ್ರಿಯ ಸುಖದಲ್ಲಿ ಇಲ್ಲ, ಅವ್ರು ಟೋಟಲ್ ಕೃಷ್ಣನ ಲೀಲಾ ಸ್ಮರಣೆ ಇದ್ದಾರೆ, 24 ಗಂಟೆ ಕೃಷ್ಣ ಸ್ಮರಣೆ. ಅವರಿಗೆ ಹಾಗೆ ಬಯಸ್ಬೋದು, ಅದು ನಮ್ಗೆ ಆಗುದಿಲ್ಲ. ಆದ್ರೆ ಹೆಚ್ಚಿನ ಮೂರ್ಖರು, ಹೆಚ್ಚಿನ ಕಲಿಯುಗದಲ್ಲಿ ನಾನು ಹೋಗಿ ದೇವರ ಹತ್ರ ಎಲ್ಲರಿಗೂ ಸುಖ ಕೊಡು. ಫಸ್ಟ್ ಆಫ್ ಆಲ್ ಸುಖ ಅಂತಂದ್ರೆ ನಾವು ಪ್ರಭಾವ ಹೇಳ್ತಾರೆ, ಅದು ಸುಖದ ಡೆಫಿನೇಷನ್ ನಮ್ಗೆ ಗೊತ್ತಿಲ್ಲ. ಸುಖ ಅಂತ ಯಾವ್ದು ಕಷ್ಟ ಇಲ್ಲ ಅದನ್ನು ಸುಖ ಅಂತ ಎಣಿಸ್ತೇವೆ. ಈ ಆದಿತ್ಯ ಅವರ ಲೇಟ್ ಎದ್ದು ಸೋಫಾದಲ್ಲಿ ಕೂತ್ಕೊಂಡು ಟೀ ಕುಡಿಯೋದು, ಅದು ನಾವು ಸುಖ ಅಂತ ಭಾವಿಸ್ತೇವೆ. ಇದು ನಮ್ಮ ಪ್ರಕಾರ ಸುಖ ಅಲ್ಲ ಸರ್, ಇದು ಸುಖ ಅಲ್ಲ. ಸುಖ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಆನಂದಾಂಬುದಿವರ್ಧನ. ಪ್ರತಿ ನಿಮ್ಗೆ ನಿಮಿಷ ಅಂದ್ರೆ ನೀವು ಆ ಟೇಸ್ಟಿಗೆ ಬರಬೇಕು. ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ. ಆ ಟೇಸ್ಟಿಗೆ ಬಂದ್ರೆ ನಿಮ್ಗೆ ಮತ್ತೆ ಆ 5th ಲೆವೆಲ್ಗೆ ಬರ್ಬೋದು ನೀವು. ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, 5th 6th ನಿಷ್ಠಾ, 6th ರುಚಿ, 6th ಸ್ಟೆಪ್ಗೆ ಬರಬೇಕು. ಮತ್ತೆ ನಿಮಗೆ ಪ್ರತಿ ಸ್ಟೆಪ್ ಇಲ್ಲಿ ಆನಂದ ಎಂಜಾಯ್ ಮಾಡ್ಬೋದು. ಈಗ ನಾವು ಆ ಲೆವೆಲ್ಗೆ ಬರಲಿಲ್ಲ. ಈಗ ನಾವು ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದೇವೆ, ಶ್ರದ್ಧಾ, ಭಕ್ತರ ಸಂಘ ಮಾಡ್ತಿದ್ದೇವೆ, 2. 3ನೇದು ಭಜನ ಕ್ರಿಯೆ, ಸ್ವಲ್ಪ ಜಪ ಮಾಡ್ತಾ ಇದ್ದೇವೆ, ಕ್ಲಾಸ್ ಕೇಳ್ತಾ ಇದ್ದೇವೆ. ಮತ್ತೆ ಅನರ್ಥ ನಿವೃತ್ತಿಗೆ ಹೋಗ್ಲಿಲ್ಲ. ಪ್ರಭಾವ ಹೇಳ್ತಾರೆ ಅದು ಸುಲಭದಲ್ಲಿ ಹೋಗುದಿಲ್ಲ, ಯಾಕಂದ್ರೆ ಕೋಟಿ ಲೈಫ್ ನಾವು ತೆಗೆದಿದ್ದೇವೆ. ಆ ಕೋಟಿ ಲೈಫ್ ಎಲ್ಲ ಇಲ್ಲಿ ಒಳಗೆ ಅಂಟಿಕೊಂಡಿದೆ ಆತ್ಮದಲ್ಲಿ. ಬೇಡ, ಆ ಬೇಡದೆಲ್ಲ ಹೋಗ್ಬೇಕಲ್ಲ, ಸ್ವಲ್ಪ ಟೈಮ್ ಇರ್ತದೆ. ಹಾಗಾಗಿ ರೂಪ ಗೋಸ್ವಾಮಿ ಹೇಳುವಂಥದ್ದು, ಈಗ ಕರು ಎಂತಾಗ್ತದೆ, ಈ ಭೂಮಿಗೆ ಕಾಲಿಡ್ತದೆ. ನಡೆಯುವಾಗ ಅದರ ಪಾದದ ಕೆಳಗೆ ಆ ಒಂದು ಜಾಗದಲ್ಲಿ ಸ್ವಲ್ಪ ಡೀಪ್ ಹೋಗ್ತದೆ, ಅಂದ್ರೆ ಅದು ಸ್ವಲ್ಪ ಗುರಿ ಆದಾಗ ಆಗ್ತದೆ, ಸ್ವಲ್ಪ ಭಾಗ. ಈಗ ಮಳೆ ಬರ್ತದೆ, ಮಳೆ ಅದರಲ್ಲಿ ನಿಲ್ತದೆ, ಆ ಒಂದು ಈ ಕರುವಿದು ಪಾದದ ಎಷ್ಟಲ್ಲಿ. ಇದಕ್ಕೆ ಹೇಳುವಂಥದ್ದು ಬ್ರಹ್ಮಾನಂದ. ಎಲ್ಲ ಮಾಯವಾದಿಗಳು, ನಿರಾಕಾರವಾದಿಗಳು, ಅವ್ರು ಎಂತೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅದು ಅದಂತೆ. ಎಂತಂದ್ರೆ ಆ ಕರುವಿದು ಪಾದದ ಕೆಳಗಿದ್ದ ಆ ನೀರೆಷ್ಟುಂಟು ಅಷ್ಟು ಸುಖ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಸಿಗುವಂಥದ್ದು ಪ್ರೇಮಾನಂದ. ಅದಕ್ಕೆ ಸಮುದ್ರಕ್ಕೆ ಹೋಲಿಸ್ತಾರೆ ರೂಪ ಗೋಸ್ವಾಮಿ. ಹಾಗಾಗಿ ನಮ್ಗೆ ಈಗ ಆ ಕರುವಿನ ಇದ್ದಷ್ಟು ಅಷ್ಟು ಕೂಡ ನಮ್ಗೆ ಆನಂದ ಸಿಗ್ಲಿಲ್ಲ. ನಾವೀಗ ಬಿಗಿನರ್ಸ್. ಹಾಗಾಗಿ ಈ ಒಂದು ಹಿಂದಿಯಲ್ಲಿ ಇದುಂಟಲ್ಲ, ಪಿಕ್ಚರ್ ಅಭಿ ಬಾಕಿ ಮೇರೆ ಯಾರ ಅಂತ ಫಸ್ಟ್ಗೆ ಟ್ರೇಲರ್ ತೋರಿಸ್ತಾರೆ. ಪಿಕ್ಚರ್ ಬಾಕಿ ಮೇರೆ ದೋಸ್ತ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಪಿಕ್ಚರ್ ಬರಲಿಲ್ಲ. ಈಗ ಜಸ್ಟ್ ನಾವು 1 ನಿಮಿಷದ್ದು ಟ್ರೇಲರ್ ನೋಡಿದ್ದೇವೆ. ಟ್ರೇಲರ್ ನೋಡಿ ನಮಗೆ ಎಸ್ ತುಂಬಾ ಒಳ್ಳೆ ಉಂಟಂತ ಆಗ್ತಾ ಉಂಟು ಈಗ ಪಿಕ್ಚರ್. ಆದರೆ ಪಿಕ್ಚರ್ ಪೂರ್ತಿ ನೋಡಲಿಲ್ಲ, ಟ್ರೈಲರ್ ಜಸ್ಟ್. ಹಾಗಾಗಿ ನಾವು ಬಯಸಿದರೂ ಕಾಲಾನಂತರ ನಮಗೆ ಹೇಗೆ ದುಃಖ ಪ್ರಾಪ್ತವಾಗುವುದೋ ಹಾಗೆ ವಿಷಯ ಸುಖ ಕೂಡ ಕಾಲಾನಂತರ ತಾನಾಗೆ ಲಭ್ಯವಾಗುತ್ತದೆ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಂದ್ರಿಯ ಭೋಗ ಅನುಭವಿಸಲು ಎಲ್ಲರೂ ಎಲ್ಲ ಕಡೆಯಲ್ಲೂ ನಾನಾ ಪ್ರಯತ್ನ ಮಾಡುತ್ತಿದ್ದಾರೆ. ಇಡೀ ಲೋಕದಲ್ಲಿ, ವಿಶ್ವದಲ್ಲಿ, ಇಡೀ ವರ್ಲ್ಡ್ ಅಲ್ಲಿ ರ್ಯಾಟ್ ರೇಸ್. ಪ್ರಭುಪಾದ ಹೇಳುವಂತ ಇದಕ್ಕೆ ರ್ಯಾಟ್ ರೇಸ್. ಯಾಕೆ? ಇಂದ್ರಿಯ ಸುಖ. ನೋಡಿ, ಮಕ್ಕಳಿಗೆ ನಾವು ಕಲಿಸುವಂಥದ್ದು ಎಂತ ಕಲಿಸುವಂಥದ್ದು? ಒಳ್ಳೆ ಕಲಿಬೇಕು ಮಗಳೇ, ನೀನು ಒಳ್ಳೆ ಕಲಿಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ನೀನು ಅವನಾಗೆ ಆಗಬೇಕು. ಅವ ಎಂತ ಮಾಡಿದ್ದು? ಇಂದ್ರಿಯ ಭೋಗ. ನಾವು ಕೂಡ ಇಂದ್ರಿಯ ಭೋಗದಲ್ಲಿ ಇದ್ದೇವೆ. ಮತ್ತೆ ಎಂತಂದ್ರೆ ನಾವು ಹೇಳುವಂಥದ್ದು, ಅವ ಅಷ್ಟು ಕಲ್ತಿದ್ದಾನೆ, ಅವನಾಗಿ ನೀನು ಸಕ್ಸಸ್ಫುಲ್ ಆಗಬೇಕು.
ಇಡೀ ವಿಶ್ವದಲ್ಲಿ ಈಗ ಇಂದ್ರಿಯ ಭೋಗ, ಅದಕ್ಕೆ ರ್ಯಾಟ್ ರೇಸಲ್ಲಿ ಉಂಟು. ಕೃಷ್ಣ ಪ್ರಜ್ಞೆ ಚೂರು ಕೂಡ ಇಲ್ಲ. ಅತಿ ಹೆಚ್ಚಿನ ಪ್ರಮಾಣ ಇಂದ್ರಿಯ ಭೋಗ ಅನುಭವಿಸಲು ಎಲ್ಲರೂ ಎಲ್ಲ ಕಡೆ ನಾನಾ ಪ್ರಯತ್ನ ಮಾಡುತ್ತಿದ್ದಾರೆ, ಬೇರೆ ಬೇರೆ ರೀತಿಯ ಪ್ರಯತ್ನ. ವ್ಯಾಪಾರ, ಉದ್ದಿಮೆ, ಆರ್ಥಿಕ ಅಭಿವೃದ್ಧಿ, ರಾಜಕೀಯ, ಪ್ರಾಮುಖ್ಯ ಇವೆ ಮೊದಲಾದವುಗಳಲ್ಲಿ ಕೆಲವರು ನಿರತರಾಗಿದ್ದಾರೆ. ಹೋಟೆಲ್ ಅದರಲ್ಲಿ ಬಿಸಿ ಬಿಸಿ, ಮನಿ 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 ಸ್ವೀಟರ್ ದೆನ್ ಹನಿ. ಅಂದ್ರೆ ಕೆಲಸ ಕೆಲಸ ಕೆಲಸ, ಹಣ ಹಣ. ನಾನೊಬ್ಬರದ್ದು ಕೇಳಿದ್ದು, ಒಂದು ಲಾಸ್ಟ್ ನಾನು ಮಾಯಾಪುರಿಗೆ ಹೋಗುವಾಗ, ಲಾಸ್ಟ್ ಇದೇ ಟೈಮ್, ಇದು 55 ನಾನು ಪರಿಕ್ರಮದ ಹಿಂದೆ ಬಂದದ್ದು ಲಾಸ್ಟ್ ಇಯರ್. ಹಾಗಾಗಿ ಒಬ್ಬರು ನನಗೆ ಫ್ಲೈಟಲ್ಲಿ ಸಿಕ್ಕಿದ್ರು, ಅವರು ಬಿಸ್ನೆಸ್ ಮ್ಯಾನ್. ನಾನು ಅವ್ರಿಗೆ ಕೇಳಿದೆ, ನೀವೆಂತ ಮಾಡೋದು? ನಾನು ಬಿಸ್ನೆಸ್ ಮ್ಯಾನ್. ಮತ್ತೆ ಎಷ್ಟು ಗಂಟೆ ಕೆಲಸ ಮಾಡ್ತೀರಿ? ನಾನು ಒಂದು 17 ಗಂಟೆ ಕೆಲಸ ಮಾಡ್ತೇನೆ. ಯಾಕೆ ಮಾಡ್ತಿದ್ದೀರಿ? ಅಲ್ಲ, ನನಗೆ ಅಚೀವ್ ಮಾಡಬೇಕು. ಎಂತ ಗೋಲ್? ಎಂತ ಅಂತ ಅಚೀವ್ ಮಾಡಿ? ಎಂತ ಅಚೀವ್ಮೆಂಟ್? ಅಲ್ಲ, ನನಗೆ ತುಂಬ ಹಣ ಗಳಿಸ್ಬೇಕು, ದೊಡ್ಡ ಹೆಸರು ಬಂದ ಮೇಲೆ ಎಂತ? ತುಂಬ ಹಣ ಗಳಿಸ್ಬೇಕು. ಮತ್ತೆ ಅಷ್ಟೇ. ಜನರಿಗೆ ನೋಡಿ, ಅವ್ರು ಮಾಡ್ತಾ ಇದ್ದಾರೆ, ಎಂತ ಮಾಡಿದ್ರು ಗೋಲ್ ಇಲ್ಲ ಅವರಿಗೆ, ಅಲ್ಲಿ ಸ್ಟಕ್ ಆದ್ರು. ಅಲ್ಲ, ನಾನು ಒಳ್ಳೆ ರೀತಿ ನನ್ನ ಫ್ಯಾಮಿಲಿಗೆ ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಮಕ್ಕಳಿಗೆ ಎಜುಕೇಶನ್, ಮತ್ತೆ ಎಂತ? ಮತ್ತೆ ನಾನು ಜಾಲಿ ಮಾಡಬೇಕು. ಎಂತ ಜಾಲಿ ಅಂದ್ರೆ ಎಂತ? ಹೀಗೆ ಪ್ರಶ್ನೆ ಮಾಡ್ತಾ ಹೋದೆ, ಅವರಲ್ಲಿ ಸ್ಟಕ್ ಆದ್ರು. ದೊಡ್ಡ ಬಿಸ್ನೆಸ್ ಮ್ಯಾನ್ ಫ್ಲೈಟಲ್ಲಿ ನನ್ನ ಹತ್ರವೇ ಇದ್ರು. ಹಾಗಾಗಿ ಜನರಿಗೆ ಗೋಲ್ ಗೊತ್ತಿಲ್ಲ, ರ್ಯಾಟ್ ರೇಸ್. ಅವ ಪೋರ್ಷೆ ಕಾರ್ ತೆಗೆದಿದ್ದಾನೆ, ಅವ ಆಡಿ ತೆಗೆದಿದ್ದಾನೆ, ನಾನು ಕೂಡ ತೆಗೆದಿದ್ದೇನೆ ಅಂತ. ಅವ ಈಗ ಬಾಂಬೆಲೆಲ್ಲ, ಇಲ್ಲೆಲ್ಲ ಮನೆಯೆಲ್ಲ 1-2 ಕೋಟಿಯಲ್ಲಿ ಆಗ್ತದೆ, ಬಾಂಬೆಯಲ್ಲಿ 15 ಕೋಟಿ, ಈ ರೀತಿ. ಅಂದರೆ ಒಳ್ಳೆ ಜಾಗಕ್ಕೆ ಸಾಧಾರಣ ಅಷ್ಟೇ ಇರ್ತದೆ ಹಣ. ಮತ್ತೆ ಮನೆಗೆ ಒಳ್ಳೆ ಮನೆ ಕಟ್ಟಿದ್ರೆ ಆ ರೀತಿ ಆಗ್ತದೆ, ಒಂದು ಪ್ರೈಮ್ ಲೊಕೇಶನ್ ಜೂ ಅಲ್ಲೆಲ್ಲ. ಹಾಗಾಗಿ ಅವ್ರು ಹೇಳುವಂಥದ್ದು, ನನಗೆ ಆ ಪ್ರೈಮ್ ಲೊಕೇಶನಲ್ಲಿ ಮನೆ ಕಟ್ಟಲಿಕ್ಕೆ ಆಸೆ. ನಾನು ಹೇಳಿದೆ, ಆ ಮನೆ ಕಟ್ಟಿ ಎಂತ ಮಾಡ್ತೀರಿ? ಈಗ ಇರೋ ಮನೆ ಅದಕ್ಕೆ ಡಿಫ್ರೆನ್ಸ್ ಎಂತ? ಇಲ್ಲಿ ಕೂಡ ನೀವು ಮಲಗುವುದೇ, ಇಲ್ಲಿ ಕೂಡ ಈ ಮನೆಯಲ್ಲಿ ತಿನ್ನುವಂಥದ್ದು, ಅಲ್ಲಿ ಎಂತ ವ್ಯತ್ಯಾಸ? ಅಲ್ಲ, ನನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತದೆ. ಈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗಿ ಎಂತ ಆಗ್ತದೆ? ಅಲ್ಲ, ನಾನು ಒಳ್ಳೆ ಸರ್ಕಲ್ ಒಟ್ಟಿಗೆ ಇರ್ತೇನೆ. ಒಳ್ಳೆ ಸರ್ಕಲ್ ಒಟ್ಟಿಗೆ ಎಂತ ಆಗ್ತದೆ? ಎಂತೆಲ್ಲ ಒಳ್ಳೆ ರೀತಿಯಲ್ಲಿ ಇರ್ತೇನೆ. ನಿಮಗೆ ಸಾವು ಲಾಸ್ಟ್ ನಾನು ಕೇಳಿದೆ, ಒಳ್ಳೆ ಸರ್ಕಲ್ ಒಟ್ಟಿಗೆ ನಿಮಗೆ ಸಾವು ಬರುವುದಿಲ್ವಾ? ಸಾವು ಬರ್ತದೆ. ಮತ್ತೆ ಒಳ್ಳೆ ಸರ್ಕಲಲ್ಲಿ ಕೆಟ್ಟ ಸರ್ಕಲ್ ಏನು ಪ್ರಯೋಜನ? ಜನರಿಗೆ ಗೋಲ್ ಗೊತ್ತಿಲ್ಲ, ಗೊತ್ತಾಯ್ತಾ? ಜನರು ಎಂತ ಅನಿಸ್ತದೆ ಅಂದ್ರೆ, ಇದೇ ಜೀವನ. ಯಾಕಂದ್ರೆ ನಾವು ಇದಕ್ಕೆ ಪೇರೆಂಟ್ಸ್ ಕಾರಣ. ಮಕ್ಕಳನ್ನು ಈ ರ್ಯಾಟ್ ರೇಸ್ ಅಲ್ಲಿ ಹಾಕುವಂಥದ್ದು. ಅವರಿಗೂ ಕೂಡ ಭಕ್ತಿ ಇಲ್ಲ, ಅವರಿಗೆ ಈ ಕೃಷ್ಣ ಪ್ರಜ್ಞೆ ಬಗ್ಗೆ ಚೂರು ಕೂಡ ಗೊತ್ತಿಲ್ಲ. ಮತ್ತೆ ಮಕ್ಕಳನ್ನು ಕೂಡ ಇದೆ ಡೈಲಿ ಮೇಕಪ್ ಇದೆ ಅಂತ ಹೇಳುದು, ಮಕ್ಕಳನ್ನು ಡ್ರೆಸ್ ಎಲ್ಲ ಹಾಕಿಸಿ ಬುಕ್ ಹಿಡಿದು ಶಾಲೆ ಕಲಿಸುವಂಥದ್ದು ಇದೆ. ನಮ್ಮದು ಗೋಲ್ ಇದೆ, ಅದಾಗ್ಬೇಕು, ಇದಾಗ್ಬೇಕು. ಇಲ್ಲಿಯಾದ್ರೂ ಮೃತ್ಯುಗೆ ಎಲ್ಲಿಯಾದ್ರೂ ಕಡಿವಾಣ ಹಾಕಿದವರು ಇದ್ದಾರೆ? ಇಲ್ಲ. ಜನ್ಮ ಮೃತ್ಯು ಜರಗಾದ ನಿಲ್ಲಿಸ್ಲಿಕ್ಕೆ ಆಗ್ತದೆ? ಇಲ್ಲ. ಹಾಗಾಗಿ ಮತ್ತೆ ಎಂತ ನಾವು ಮಾಡುವಂಥದ್ದು? ಏನಂದ್ರೆ ಏನು ಹೇಳಲಿಕ್ಕೆ ಆಗುದಿಲ್ಲ ನೋಡಿ. ಅದಕ್ಕೆ ಈ ಭಾಗವತಂ ಬಗ್ಗೆ ನಾವು ಹೋಗ್ಬೇಕು. ಭಾಗವತಮಲ್ಲಿ ಇದಕ್ಕೆಲ್ಲ ಪರಿಹಾರ ಉಂಟು, ಉಳಿದೆ ಬೇರೆ ಯಾವ ಕಡೆಯಲ್ಲಿ ಇಲ್ಲ. ಇದಕ್ಕೆ ಪರಿಹಾರ ಉಂಟು. ಇನ್ನು ಕೆಲವರು ಮುಂದಿನ ಜನ್ಮಗಳಲ್ಲಿ ಮೇಲಿನ ಲೋಕಗಳನ್ನು ಪಡೆದು ಸುಖ ಪಡುವುದು ಕಾಮ್ಯಕರ್ಮ ನಿರತರಾಗ್ತಾರೆ. ಅಂದ್ರೆ ಈ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನ ನಮ್ಮ ಕೃಷ್ಣ ಭಜಿ ದೇವಸ್ಥಾನ ಅಲ್ಲ, ಬೇರೆ ದೇವಸ್ಥಾನದಲ್ಲಿ ದೇವರ ಬಗ್ಗೆ ಹೇಳುವುದಿಲ್ಲ. ಇಲ್ಲಿ ನಾವು ಕೃಷ್ಣ ಭಜದಲ್ಲಿ ಮಾತ್ರ, ಇಸ್ಕಾನಲ್ಲಿ ನಾವು ಹೇಳುವಂಥದ್ದು, ಕ್ಲಾಸ್ ಎಲ್ಲ ಆಗುವಂಥ. ಬೆಳಿಗ್ಗೆ ಭಾಗವತಂ, ಸಂಜೆ ಭಗವದ್ಗೀತೆ, ಉಳಿದೆಲ್ಲೂ ಕೂಡ ಇಲ್ಲ. ಹಾಗಾಗಿ ಅವರು ಹಾಗೆ ಇದ್ದಾರೆ. ತುಂಬ ದೇವಸ್ಥಾನ ಉಂಟು. ಅಲ್ಲಿ ಅಂತ ಹೇಳುವಂಥದ್ದು, ಈ ಪೂಜೆ ಮಾಡು ನೀನು ಸ್ವರ್ಗ ಲೋಕಕ್ಕೆ ಹೋಗ್ತೀಯ, ಈ ಪೂಜೆ ಮಾಡು ನಿನಗೆ ಅಂತಸ್ತು ಇರ್ತದೆ, ಈ ಪೂಜೆ ಮಾಡು ನೀನು ಬ್ರಹ್ಮ ಲೋಕಕ್ಕೆ ಹೋಗ್ತೀಯ. ಹಾಗಾಗಿ ಇನ್ನು ಕೆಲವರು ಮುಂದಿನ ಜನ್ಮ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಲೈಫ್ ಇದು, ನೆಕ್ಸ್ಟ್ ಲೈಫ್ ನಮಗೆ ಸ್ವರ್ಗ ಲೋಕಕ್ಕೆ ಹೋಗ್ಬೇಕು, ಇದೆಲ್ಲ ಹೆಚ್ಚು ಕಾಮಿಕರನ್ನು ನಿರತರಾಗುತ್ತದೆ. ಈಗ ನೆಕ್ಸ್ಟ್ ನೋಡಿ, ಚಂದ್ರಲೋಕದಲ್ಲಿರುವವರು ಸೋಮರಸವನ್ನು ಸೇವಿಸಿ ಹೆಚ್ಚಿನ ಇಂದ್ರ ಸುಖ ಪಡೆಯುವವರು ಎನ್ನಲಾಗಿದೆ. ಅಂದ್ರೆ ಚಂದ್ರಲೋಕದಲ್ಲಿ ಸೋಮರಸ ಅವರು ಸೇವನೆ ಮಾಡ್ತಾರೆ, ಇದರಲ್ಲಿ ತುಂಬಾ ಸುಖ ಅಂತ. ಹಾಗೆ ದಾನ ಧರ್ಮಗಳನ್ನು ಮಾಡಿದವರು ಪಿತೃಲೋಕಕ್ಕೆ ಹೋಗುವರು. ಪಿತೃಲೋಕದ ಅಧಿಪತಿ ಅರ್ಜಮ ಅಂತ, ಆರ್ಯಮ. ಹಾಗಾಗಿ ಕೆಲವೊಮ್ಮೆ ಒಂದು ಇನ್ಸ್ಟೆನ್ಸ್ ಅಲ್ಲಿ ಇಂದ್ರ ಆರ್ಯಮಾದದುಂಟು. ಎಸ್, ಆರ್ಯಮಾದದುಂಟು. ಎಸ್. ಹಾಗಾಗಿ
ಅಲ್ಲಿ ತುಂಬಾ ನೀವು ದಾನ ಧರ್ಮ ಮಾಡಿದ್ರೆ ನೀವು ಪಿತೃಲೋಕ ಹೋಗ್ತೀರಾ. ಯಾಂತಿ ದೇವ ವೃತ ದೇವ ಪಿತೃಯಾಂತಿ ಪಿತೃವೃತ ಭೂತಾನಿ ಯಾಂತಿ ಭೂತೇಜ ಮಧ್ಯಾಜ ಯಾಜನು ಅಭಿಮಾವ. ಅಂದ್ರೆ ದೇವತೆಗಳ ಪೂಜೆ ಮಾಡಿದ್ರೆ ದೇವತೆಲೋಕ ಹೋಗ್ತೀರಿ, ಪಿತೃಗಳನ್ನು ಪೂಜೆ ಮಾಡಿದ್ರೆ ಪಿತೃಲೋಕ ಹೋಗ್ತೀರಿ, ಭೂತಗಳ ಪೂಜೆ ಮಾಡಿದ್ರೆ ಭೂತಲೋಕ ಹೋಗ್ತೀರಿ, ನನ್ನ ಪೂಜೆ ಕೃಷ್ಣ ಹೇಳೋದು ನನ್ನ ಪೂಜೆ ಮಾಡಿದ್ರೆ ನನ್ನ ಗೋಲೋಕಕ್ಕೆ ಬರ್ತೀರಿ. ಇದು ನಮಗೆ ಬಿಟ್ಟದ್ದು, ನಮ್ಗೆ ಯಾವ್ದು ಬೇಕೋ ಅದು. ಅದು ಉಳಿದ 3 ಕಡೆ ಹೋದ್ರೆ ನಿಮಗೆ ಮತ್ತೆ ಜನ್ಮ ಮೃತ್ಯು ಜರವ್ಯಾಧಿ ಉಂಟು. ಕೃಷ್ಣ ಲೋಕಕ್ಕೆ ಹೋದ್ರೆ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ. ಕೃಷ್ಣ ಕ್ಲಿಯರ್ ಆಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಡೌಟೇ ಇಲ್ಲ ಅದರಲ್ಲಿ. ಹಾಗಾಗಿ ದಾನ ಧರ್ಮ ಜಾಸ್ತಿ ಮಾಡಿದ್ರೆ ನಾವು ಪಿತೃಲೋಕಕ್ಕೆ ಹೋಗ್ತೇವೆ ಅಂತ ಉಂಟು, ಉಲ್ಲೇಖ ಉಂಟು. ಇಲ್ಲದೆ ನಮ್ಮ ಆಚಾರ್ಯ ಹೇಳೋದಿಲ್ಲ, ಎಲ್ಲ ಉಲ್ಲೇಖ ಉಂಟು ಶಾಸ್ತ್ರದಲ್ಲಿ. ಆದ್ರಿಂದ ಈ ಜನ್ಮದಲ್ಲಿಯೋ ಮುಂದಿನ ಜನ್ಮಗಳಲ್ಲೂ ವಿಷಯ ಭೋಗ ಅನುಭವಿಸಲು ಬಗೆ ಬಗೆಯ ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ. ಅಂದ್ರೆ ಇಲ್ಲಿ ಕೂಡ ಇಂದ್ರಿಯ ಭೋಗ, ಅಲ್ಲಿ ಕೂಡ ಸ್ವರ್ಗಲೋಕದಲ್ಲಿ ಕೂಡ ಇಂದ್ರಿಯ ಭೋಗ, ಬ್ರಹ್ಮಲೋಕದಲ್ಲಿ ಕೂಡ ಇಂದ್ರಿಯ ಲೋಕ, ಪಿತೃಲೋಕದಲ್ಲಿ ಕೂಡ ಇಂದ್ರಿಯ ಭೋಗ. ಇಂದ್ರಿಯ ಮಾಡಲಿಕ್ಕೆ ಬೇರೆ ಬೇರೆ ಆಪ್ಷನ್ ನಮಗೆ ಆಪರ್ಚುನಿಟಿ ಉಂಟು. ಸ್ಪುಟ್ನಿಕ್ ಮೊದಲಾದ ಯಂತ್ರಗಳನ್ನು ಬಳಸಿ ಚಂದ್ರನನ್ನು ಅಥವಾ ಇತರ ಲೋಕಗಳನ್ನು ತಲುಪಲು ಮತ್ತೆ ಕೆಲವರು ಪ್ರಯತ್ನಿಸಿದ್ದಾರೆ. ಅಂದ್ರೆ ಇದು ಪ್ರಭುಪಾದ್ ಹೇಗಂದ್ರೆ ನೋಡಿ, ಪ್ರಭುಪಾದ್ ಈಗ ಅಮೆರಿಕಕ್ಕೆ ಹೋಗ್ಲಿಲ್ಲ ಈ ಮೊದಲ ಸ್ಕಂದವರು, ಆದ್ರೆ ಅವರಿಗೆ ಹೇಗೆ ಗೊತ್ತಾಗಿದೆ, ಅವ್ರು ಓದೋದು 70s ಅಲ್ಲಿ. ಅದಕ್ಕೆ ಹೇಳುದು ಶುದ್ಧ ಭಕ್ತರಿಗೆ ಕಾಣ್ತದೆ ಫ್ಯೂಚರ್. ಇದು ಪ್ರಭುಪಾದ್ ಅಮೆರಿಕಕ್ಕೆ ಹೋದದ್ದು 1965 ಅಲ್ಲಿ. ಮೊದಲ ಸ್ಕಂದ ಭಾಗವತಂ ಅಲ್ಲಿ ಹೋಗುವ ಮುಂಚೆ ಬರೆದುಕೊಂಡು ಹೋಗಿದ್ದಾರೆ. ಹಾಗೆ ಭಾವಾರ್ಥ ಕೂಡ ಅಲ್ಲಿ ಬರೆದಿದ್ದಾರೆ. ಪ್ರಭುಪಾದಿಗೆ ಹೇಗೆ ಗೊತ್ತಾಗಿದೆ ಸ್ಪುಟ್ನಿಕ್ ಅಲ್ಲಿ ಅವರು ಚಂದ್ರಲೋಕ ಹೋಗ್ಲಿಕ್ಕೆ? ಯಾಕಂದ್ರೆ 70s ಅಲ್ಲಿ ಚಂದ್ರಲೋಕಕ್ಕೆ ಹೋದದ್ದು. ಇದು ಶುದ್ಧ ಭಕ್ತರಿಗೆ ಎಲ್ಲವೂ ಕಾಣ್ತದೆ, ಅವರಿಗೆಲ್ಲ ಕ್ಲಿಯರ್ ಪಿಕ್ಚರ್, ಮುಂದೆ ಎಂತ ಆಗ್ತದೆ ಎಲ್ಲ ಗೊತ್ತಾಗ್ತದೆ. ಆದ್ರೆ ಅವ್ರು ಮಿಸ್ಯೂಸ್ ಮಾಡೋದಿಲ್ಲ. ಎಂತ ಆಗ್ತದೆ ಅಂದ್ರೆ, ಈಗ ಈ ಯೋಗಿಗಳೆಲ್ಲ ಸಿದ್ಧಿ ಪಡೆದ ಮೇಲೆ ಹಿರಣ್ಯಕಶಿಪು ನನಗೆ ಅಮರ ಆಗ್ಬೇಕು, ಅಮರ ಆಗಿ ಎಂತ ಮಾಡ್ಲಿಕ್ಕೆ, ಮಿಸ್ಯೂಸ್ ಮಾಡ್ಲಿಕ್ಕೆ, ಎಂತ ಸಿದ್ಧಿ ಸಿಕ್ಕಿದ್ರೆ ಅದು ಮಿಸ್ಯೂಸ್ ಮಾಡ್ಲಿಕ್ಕೆ. ಶುದ್ಧ ಭಕ್ತರಾಗಿ ಮಾಡೋದಿಲ್ಲ. ಅವ್ರಿಗೆ ಗೊತ್ತುಂಟು ನಾವು ಕೃಷ್ಣ ದಾಸರು, ಅವರು ಕೃಷ್ಣ ಪ್ರಜ್ಞೆಗೆ ಯೂಸ್ ಮಾಡ್ತಾರೆ ಹೊರತು ಬೇರೆ ಯಾವುದಕ್ಕೆ ಯೂಸ್ ಮಾಡೋದಿಲ್ಲ. ಹಾಗಾಗಿ ಸ್ಪುಟ್ನಿಕ್ ಮೊದಲಾದ ಯಂತ್ರಗಳನ್ನು ಬಳಸಿ ಚಂದ್ರವನ್ನು ಅಥವಾ ಇತರ ಲೋಕಗಳನ್ನು ತಲುಪಲು ಮತ್ತೆ ಕೆಲವರು ಪ್ರಯತ್ನಿಸಿದ್ದಾರೆ. ಆದ್ರೆ ವೇಸ್ಟ್, ಅದು ಶ್ರಮ ವೈ ಕೇವಲ. ಮತ್ತೆ ಪ್ರಭುಪಾದ ಹೇಳ್ತಾರೆ, ಯಾವುದೇ ಉತ್ತಮ ಕರ್ಮವನ್ನು ಮಾಡದೆ ಅಂತ ಲೋಕವನ್ನು ಸೇರಿಕೊಳ್ಳಲು ಅವರು ತುಂಬಾ ಆತುರಾಗ. ಅಂದ್ರೆ ಚಂದ್ರಲೋಕಕ್ಕೆ ಹೋಗಬೇಕಿದ್ರೆ ನಾವು ಅಷ್ಟು ಪುಣ್ಯ ಮಾಡಬೇಕು, ಮತ್ತೆ ಅಂತ ದೇಹ ಸಿಗ್ಬೇಕು. ಸೂರ್ಯಲೋಕ ಬೇಕಿದ್ರೆ ಅಷ್ಟು ಪುಣ್ಯ ಮಾಡ್ಬೇಕು, ಮತ್ತೆ ಅಂತ ದೇಹ ಸಿಗ್ತದೆ. ಈ ದೇಹದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅದ್ರಿಂದ ಅವರ ಮೂರ್ಖತನ ಪ್ರಭುಪಾದ ಹೇಳ್ತಾರೆ. ಯಾಕೆಂದ್ರೆ ಸೂರ್ಯಲೋಕದಲ್ಲಿ ಭಯಂಕರ ಹೀಟ್ ಅಂದ್ರೆ, ಈಗ ಮಂಗಳೂರಲ್ಲಿ 33, 34 ಉಂಟು. ಇದಕ್ಕೆ ನಮ್ಗೆ ಸಫೋಕೇಟ್ ಆಗ್ತದೆ ಮಧ್ಯಾಹ್ನ ಹೊತ್ತು 12 ಗಂಟೆಗೆ. ಮತ್ತೆ ಸೂರ್ಯಲೋಕ ಅಂದ್ರೆ ಎಷ್ಟು ಹೀಟ್ ಇರ್ಬೋದು ನೀವು ಎಣಿಸಿ, ತುಂಬಾ ಹೀಟ್. ಚಂದ್ರಲೋಕ ಈಗ ನಾವು ನೋಡಿ, ಈಗ ಅಮೇರಿಕ ಈ ರಷ್ಯಾದಲ್ಲೆಲ್ಲ -10 ಅಲ್ಲೆಲ್ಲ ನಮಗೆ ಟೋಟಲ್ ಸಫೋಕೇಟ್ ಆಗ್ತದೆ ಚಳಿ. ಚಂದ್ರಲೋಕದಲ್ಲಿ ಎಷ್ಟು ಚಳಿ ಇರ್ಬೋದು, ಮತ್ತೆ ನಾವು ಹೋಗ್ಲಿಕ್ಕೆ ಆಗ್ತದೆ, ಈ ದೇಹದಲ್ಲಿ ಹೋಗ್ಲಿಕ್ಕೆ ಆಗ್ತದ? ಪ್ರಭುಪಾದ ಅದಕ್ಕೊಂದು ಪುಸ್ತಕ ಬರೆದಿದ್ದಾರೆ, ಈಸಿ ಜರ್ನಿ ಟು ಅದರ್ ಪ್ಲಾನೆಟ್, ಸುಲಭವಾಗಿ ಎಲ್ಲ ಗ್ರಹಗಳಿಗೆ ಹೋಗ್ಬೋದು ಅಂತ ಬರೆದಿದ್ದಾರೆ. ಆದ್ರೆ ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ನಮ್ಮ ಕೃಷ್ಣ ಆ ದೇಹ ಕೊಡುವುದಿಲ್ಲ. ಆದ್ರೆ ಚಂದ್ರಲೋಕ ಸೂರ್ಯಲೋಕ ಹೋದ್ರೂ ಕೂಡ ನಮಗೆ ಜನ್ಮ ಮತ್ತು ಜರವ್ಯಾಧಿ ಉಂಟು. ಹಾಗಾಗಿ ಅದು ಒಳ್ಳೇದಲ್ಲ, ತಲುಪಲು ಮತ್ತೆ ಕೆಲವರು ಪ್ರಯತ್ನಿಸುತ್ತಾರೆ. ಯಾವುದು ಉತ್ತಮ ಕರ್ಮ ಮಾಡದೆ ಅಂತ ಲೋಕವನ್ನು ಸೇರಿಕೊಳ್ಳಲು ಅವರು ತುಂಬಾ ಆತುರ. ಅಂದ್ರೆ ಹಿರಣ್ಯಕಶಿಪನಾಗಿ ನಾವು ಯಾವುದೇ ಉತ್ತಮ ಕೆಲಸ ಮಾಡಿದ್ರೆ ನನಗೆ ಅಮರ ಆಗ್ಬೇಕು, ಹೇಗಾಗ್ತದೆ? ಇಲ್ಲ. ನಾರದ ಮುನಿ ಅಮರ ಆದ, ಅವರು ಭಕ್ತಿಯಲ್ಲಿ ಉತ್ತಮ ಕೆಲಸ ಮಾಡಿದರು. ಉತ್ತಮ ಕೆಲಸ ಮಾಡಿದ್ರೆ ನಾವು ಹೇಗೆ ಅಮರ ಆಗೋದು? ಇದು ಎಲ್ಲರ ಜನರ ಇದು. ಯಾವುದೇ ಉತ್ತಮ ಕರ್ಮ ಮಾಡದೆ ಅಂತ ಲೋಕವನ್ನು ಸೇರಲು ಅವರು ತುಂಬಾ ಆತುರರಾಗಿದ್ದಾರೆ. ಆದ್ರೆ ಹಾಗೆ ಆಗುವುದಿಲ್ಲ. ಅವರವರು ಮಾಡಿದ ಕರ್ಮ ಅನುಸಾರ ಬೇರೆ ಬೇರೆ ಮಟ್ಟದ ಜೀವಿಗಳಿಗೆ ಬೇರೆ ಬೇರೆ ಸ್ಥಾನವು ದೊರೆಯುವಂತೆ ಪರಮಪುರುಷ ನಿಯಮವಿದೆ. ನಿಮ್ಮ ಕರ್ಮಾನುಸಾರ ನೀವು ಪ್ರಿವಿಯಸ್ ಲೈಫಲ್ಲಿ, ಈಗ ನೋಡಿ, ಮೊನ್ನೆ ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ 2 ವರ್ಷದ ಮಗು ಸತ್ತು ಹೋಯ್ತು. ಈಗ ಈ ಪೇಪರ್ ಅಲ್ಲಿ ಬಂತು, ಎಲ್ಲ ಬಂತು, ಪಾಪ ಮಗು, ಪಾಪ. ಪ್ರಿವಿಯಸ್ ಲೈಫಲ್ಲಿ ಆ ಮಗು ಅಂದ್ರೆ ಯಾರನ್ನು ಮರ್ಡರ್ ಮಾಡಿರ್ಬೇಕು, ಅಂದ್ರೆ ಅದಕ್ಕೆ ಕೃಷ್ಣ ಪನಿಷ್ಮೆಂಟ್ ಕೊಡುವಂಥದ್ದು, ಸಿವಿಯರ್ ಮಾಡಿರ್ಬೇಕು. ಈಗ ನೋಡಿ, ಜನರಿಗೆ ಈ ನಮ್ಮ ಹೆಂಗಸರು ಕೆಲವೊಮ್ಮೆ ಎಂತ ಆಗ್ತದೆ, ಮದುವೆ ಆಗದೆ ಇದು ಮಾಡಿ ಮಗುವನ್ನು ತೆಗಿತಾರೆ. ಹೆಚ್ಚಿನ ಹೇಳುವಂಥದ್ದು ಅದಕ್ಕೆ ಜೀವ ಇಲ್ಲ, ಅದನ್ನು ಸಾಯಿಸ್ಬೋದು. ಇಲ್ಲ ಸರ್, ಅದೇ ಕೂಡ ಜೀವ ಉಂಟು. ಶಾಸ್ತ್ರದಲ್ಲಿ ಹೇಗೆ ಉಂಟಂದ್ರೆ, ಆ ಹೊರಗೆ ಇದ್ದ ಮಗು
ಅದನ್ನು ಈಗ 3 ತಿಂಗಳಾಗಿ ನಾವು ತೆಗಿತೇವೆ, ಅಬಾರ್ಷನ್ ಮಾಡ್ತೇವೆ, ಅಬಾರ್ಟ್ ಮಾಡ್ತೇವೆ. ಅಂದ್ರೆ ಪ್ರೀವಿಯಸ್ ಲೈಫಲ್ಲಿ ಅಷ್ಟು ತಪ್ಪು ಮಾಡಿದೆ ಅಂತೆ ಅದು, ಅದಕ್ಕೆ ಬೆಳಕು ನೋಡ್ಲಿಕ್ಕೆ ಇಲ್ಲ. ಹಾಗಂತ ಹೇಳಿ ಈ ಹೆಂಗಸಿಗೆ ಕೂಡ ನೆಕ್ಸ್ಟ್ ಲೈಫಲ್ಲಿ ಅದು ಉಂಟು ಪನಿಷ್ಮೆಂಟ್. ಹೆಂಗಸ್ ಕೂಡ ಬೆಳಕು ನೋಡ್ಲಿಕ್ಕಿಲ್ಲ, ಅದೇ ಹಾಗೆ ಮಗು ಹೇಗೆ 2 ತಿಂಗಳದ ಹಾಗೆ ಆ ಹೆಂಗಸಿಗೆ ಕೂಡ ಉಂಟು. ಇದೆಲ್ಲ ಉಂಟು ಶಾಸ್ತ್ರದಲ್ಲಿ, ಎಲ್ಲ ಉಲ್ಲೇಖ ಉಂಟು. ಏನು ಕೃಷ್ಣನ ಹೇಗಂದ್ರೆ, ಈಗ ನಮ್ದು ಈಗ ನಾವು ಒಂದು ಯಾವುದಾದ್ರು ಒಬ್ಬರಿಗೆ ಎಂಥದೊಂದು ಫೇವರ್ ಮಾಡುವಾಗ ನಾವು ಸ್ವಲ್ಪ ಕ್ಯಾಲ್ಕುಲೇಷನ್ ಆಚೆ ಈಚೆ ಆಗ್ಬೋದು. ಅಂದ್ರೆ ಒಬ್ಬ ಸಪೋಸ್ ನಮಗೆ ಒಬ್ಬ 1 ಕೋಟಿ ಕೊಟ್ಟಿದ್ದಾನೆ, ನಾವು ಕೊಡುವಾಗ ಅವನಿಗೆ 1 ಕೋಟಿ 10 ಲಕ್ಷ ಅಂತ ತಪ್ಪಿ ಕೊಡ್ಬೋದು. ಕೃಷ್ಣ ಹಾಗೆ ಅಲ್ಲ. ಕೃಷ್ಣ 1 ಕೋಟಿ ಕೊಟ್ರೆ 1 ಕೋಟಿ ಕೊಡ್ತಾನೆ, ಕರೆಕ್ಟ್ ಲೆಕ್ಕ ಎಲ್ಲ ಕ್ಲಿಯರ್ ಉಂಟು. ಹಾಗಾಗಿ ನೀವು ಮಾಡಿದ ಕರ್ಮಕ್ಕೆ ಕರೆಕ್ಟ್ ಕೃಷ್ಣ ಕೊಡ್ತಾನೆ ಸರಿಯಾಗಿ. ಅಲ್ಲಿ ಯಾರು ಚಿತ್ರಗುಪ್ತ ಎಲ್ಲ ಲೆಕ್ಕ ಆಗ್ತಾ ಇದ್ದಾನೆ, ಯಮರಾಜಂದ್ರು ಕೂಡ ಲೆಕ್ಕ ಆಗ್ತಾ ಉಂಟು, ಎಲ್ಲ ಡೀಟೇಲ್ ಉಂಟು. ನಮಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಇದು ನಮ್ಮ ದೊಡ್ಡ ಮೂರ್ಖತನ. ನಾನು ಅದನ್ನ ಎಲ್ಲ ಕೃಷ್ಣನಿಗೆ ಎಲ್ಲ ನಾವು ಮಾಡಿದ ಎಲ್ಲ ಉಂಟು. ಯಾವುದೇ ಉತ್ತಮ ಕರ್ಮ ಮಾಡಿದ ಅವರವರು ಮಾಡಿದ ಕರ್ಮ ಬೇರೆ ಬೇರೆ ಮಟ್ಟದ ಜೀವಿಗಳಿಗೆ ಬೇರೆ ಬೇರೆ ಸ್ಥಾನಗಳು ದೊರೆಯುವಂತೆ ಪುರುಷನ ನಿಯಮವಿದೆ. ಶಾಸ್ತ್ರಗಳಿಗೆ ಹೇಳಿರುವಂತೆ ಸತ್ಕರ್ಮವನ್ನು ಮಾಡುವುದರಿಂದ ಮಾತ್ರವೇ ಒಬ್ಬ ವ್ಯಕ್ತಿಯು ಒಳ್ಳೆಯ ಕುಟುಂಬದಲ್ಲಿ ಜನಿಸಿ ಐಶ್ವರ್ಯ ವಿದ್ಯೆ ರೂಪಗಳನ್ನು ಹೊಂದಿದ್ದಾರೆ. ಅಂದ್ರೆ ನೀವು ಪ್ರೀವಿಯಸ್ ಲೈಫಲ್ಲಿ ತುಂಬಾ ಸತ್ಕರ್ಮ ಮಾಡಿದ್ರೆ ನಿಮಗೆ ಒಳ್ಳೆ ವಿದ್ಯೆ ಐಶ್ವರ್ಯ ಇದೆಲ್ಲ ಸಿಗ್ತದೆ. ಸತ್ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ಕೂಡ ವಿದ್ಯೆ ಐಶ್ವರ್ಯಗಳನ್ನು ಗಳಿಸುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಜನ್ಮದಲ್ಲಿ ಕೂಡ ನಾವು ಒಳ್ಳೆ ಇದಾಗ್ತದೆ. ಹಾಗೆ ಸತ್ಕರ್ಮದಿಂದ ಮಾತ್ರವೇ ನಮ್ಮ ಮುಂದಿನ ಜನ್ಮದಲ್ಲಿ ನಾವು ಬಯಸಿದ ಪದವಿಯನ್ನು ಪಡೆಯುತ್ತೇವೆ. ಈ ಲೈಫಲ್ಲಿ ಒಳ್ಳೇದು ಮಾಡಿದ್ರೆ ನೆಕ್ಸ್ಟ್ ಲೈಫಲ್ಲಿ ನಮಗೆ ಸಿಗ್ತದೆ, ಇದು 100%. ಇಲ್ಲದಿದ್ದರೆ ಇಬ್ಬರು ವ್ಯಕ್ತಿಗಳು ಏಕಕಾಲದಲ್ಲಿ ಒಂದು ಸ್ಥಾನದಲ್ಲಿ ಹುಟ್ಟಿದರೂ ತಮ್ಮ ಹಿಂದಿನ ಕರ್ಮಗಳು ತಕ್ಕಂತೆ ಬೇರೆ ಬೇರೆ ಸ್ಥಾನಗಳನ್ನು ಪಡೆಯುತ್ತಿರಲಿಲ್ಲ. ಹೇಗಾಗ್ತಂದ್ರೆ, ಈಗ ಒಂದೇ ಫ್ಯಾಮಿಲಿಯಲ್ಲಿ ಈಗ ಫಿಲ್ಮ್ ಪಿಕ್ಚರ್ ಎಲ್ಲ ಬರ್ತದೆ, ಇಬ್ಬರು ಮಕ್ಕಳು, ಒಬ್ಬ ಪೊಲೀಸ್ ಆಗುವ ಒಬ್ಬ ಕಳ್ಳ, ಸೇಮ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಅಂತದ್ದು. ಅದು ಹೇಗೆ ಅಂದ್ರೆ ಪ್ರೀವಿಯಸ್ ಲೈಫ್ ಇದ್ದದ್ದು. ಅವನ ಪ್ರೀವಿಯಸ್ ಲೈಫ್ ಇದ್ದವನಿಗೆ ಈ ರೀತಿ ಕಳ್ಳ ಮಾಡ್ತದೆ, ಒಬ್ಬನನ್ನು ಪೊಲೀಸ್ ಮಾಡ್ತದೆ. ಯಾಕಂದ್ರೆ ಇದೆಲ್ಲ ನಮ್ಮ ಪ್ರೀವಿಯಸ್ ಲೈಫ್. ಹುಟ್ಟಿದವರು ತಮ್ಮ ಹಿಂದಿನ ಕರ್ಮ ತಕ್ಕಂತೆ ಬೇರೆ ಬೇರೆ ಸ್ಥಾನಗಳು ಪಡೆಯುವುದಿಲ್ಲ. ಇಷ್ಟಾದರೂ ಅಂತ ಎಲ್ಲ ಅಲೌಕಿಕ ಸ್ಥಾನಮಾನಗಳು ನಶ್ವರವಾದವು. ಅದು ಇದೆಲ್ಲ ನಶ್ವರವಾದ. ಯಾಕೆ? ಅತ್ಯುನ್ನತ ಬ್ರಹ್ಮಲೋಕ ಮತ್ತು ಅತಿ ಕೆಳಗಿನ ಪಾತಾಳಲೋಕಗಳಿಗೆ ಸ್ಥಾನ ಮಾಡುವುದು ಸಹ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ. ನಮ್ಮ ಯಾವುದೇ ಬ್ರಹ್ಮಲೋಕ ಹೋಗ್ಲಿ ಪಾತಾಳಲೋಕ ಹೋಗಲಿ, ನಮ್ಮ ಕರ್ಮ ಬದಲಾಗುತ್ತದೆ. ತಾತ್ವಿಕ ಆಸಕ್ತಿ ಇರುವವನು ಬದಲಾವಣೆಗೆ ಗುರಿಯಾದ ಅಂತ ಸ್ಥಾನ ಪ್ರಬಲಕ್ಕೆ ಸಿಗಬಾರದು. ಎಲ್ಲಿ ಇದು ಬದಲಾಗುವುದಿಲ್ಲ ಅಲ್ಲಿ ನಾವು ಹೋಗ್ಬೇಕು. ಅದು ಎಲ್ಲಿ? ಗೋಲೋಕ, ವೈಕುಂಠ. ಜ್ಞಾನ ಆನಂದಗಳಿಂದ ಕೂಡಿದ ಶಾಶ್ವತ ಜೀವನಕ್ಕಾಗಿ ಅವನು ಯತ್ನಿಸಬೇಕು. ಅಂದ್ರೆ ಮರಳಿ ದೇವತಾ ಮನೆಗೆ ಹೋಗ್ಲಿಕ್ಕೆ ಅವ ಯತ್ನಿಸಬೇಕು. ಅದನ್ನು ಪಡೆದವರು ಮತ್ತೆ ಈ ಲೋಕದ ಅಥವಾ ಇತರ ಲೋಕದ ಶ್ಲೇಷಮಯ ಜೀವನಕ್ಕೆ ಹಿಂದಿರುಗುವುದಿಲ್ಲ. ಮತ್ತೆ ಅವನಿಗೆ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ. ಕ್ಲೇಶಗಳು ಮತ್ತು ದುಃಖ ಮಿಶ್ರಿತ ಸುಖಗಳು ಲೋಕ ಜೀವನದ 2 ಲಕ್ಷಣಗಳು. ಇಲ್ಲಿ ಇದೆಲ್ಲ ಉಂಟು, ಅಲ್ಲಿ ಕೂಡ ಉಂಟು. ನಮ್ಮ ಸ್ವರ್ಗಲೋಕ ಹೋದ್ರೂ ಕೂಡ ನಮಗೆ ಕ್ಲೇಶಗಳು ಮತ್ತೆ ಉಂಟು, ನಮಗೆ ಮತ್ತೆ ಸಾವು ಉಂಟು. ಅವುಗಳನ್ನು ಬ್ರಹ್ಮಲೋಕ ಅಥವಾ ಇತರ ಲೋಕಗಳಲ್ಲಿಯೂ ಪಡೆಯಬಹುದು. ದೇವತೆಗಳ ಬಾಳಿನಲ್ಲಿ ಹೇಗೋ ಹಾಗೆ ಹಂದಿ ನಾಯಿಗಳ ಬಾಳಿನಲ್ಲೂ ಅವು ಲಭ್ಯವಾಗುತ್ತದೆ. ಅಂದ್ರೆ ದೇವತೆಗಳಿಗೆ ಎಂತ ಉಂಟು ಅದೇ ಹಂದಿ ನಾಯಿ ಕೂಡ ಉಂಟು. ಹಾಗಾದ್ರೆ ಏನು ವ್ಯತ್ಯಾಸ ಇಲ್ಲ. ಎಲ್ಲಾ ಜೀವಿಗಳ ಬಾಳಿನಲ್ಲಿಯೂ ಇರುವ ಕ್ಲೇಶ ಅಥವಾ ದುಃಖ ಮಿಶ್ರಿತ ಸುಖಗಳು ಕೇವಲ ಗುಣದಲ್ಲಿ ಮಾತ್ರ ಭಿನ್ನವಾಗಿದೆ ಅಷ್ಟೇ. ಹೇಗಂದ್ರೆ ಈಗ ನಾಯಿಗೆ ಕೂಡ ರೋಗ ಬರ್ತದೆ, ನಮಗೆ ಕೂಡ ರೋಗ ಬರ್ತದೆ. ಆದ್ರೆ ನಾವು ಬೆಟರ್ ಟ್ರೀಟ್ಮೆಂಟ್ ತಗೊಳ್ತೇವೆ, ನಾಯಿಗೆ ತಗೊಳ್ಳಿಕ್ಕೆ ಆಗುದಿಲ್ಲ. ಹಾಗಾಗಿ ಇದು ನಾವು ತಿಳಿಬೇಕು. ದೇವತೆಗಳ ಬಾಲಿನ ಹೇಗೋ ಹಾಗೂ ಹಂದಿ ನಾಯಿಗಳ ಬಾಲಿನಲ್ಲೂ ಅವು ಲಭ್ಯವಾಗುತ್ತದೆ. ಎಲ್ಲಾ ಜೀವಿಗಳ ಬಾಳಿನಲ್ಲೂ ಇರುವ ಕ್ಲೇಶ ಅಥವಾ ದುಃಖ ಮಿಶ್ರಿತ ಸುಖಗಳು ಕೇವಲ ಗುಣ ದರ್ಜೆಯಲ್ಲಿ ಮಾತ್ರ ವಿಭಿನ್ನ ಆಗಿದೆ. ಗುಣದರ್ಜೆಯಲ್ಲಿ ವಿಭಿನ್ನ ಆಗಿದೆ. ನಾಯಿಗಳಲ್ಲಿ ಕೂಡ ಉಂಟು, ನಮ್ಮಲ್ಲಿ ಕೂಡ ಉಂಟು. ಯಾವುದು? ದುಃಖ ಮತ್ತೆ ಸುಖ. ಆದರೆ ಹುಟ್ಟು ಸಾವು ರೋಗ ವೃದ್ಧಾಪ್ಯಗಳಿಂದ ಯಾರು ಮುಕ್ತರಲ್ಲ. ಆ ಬ್ರಹ್ಮ ಲೋಕ ಪುನರಾವರ್ತಿನ ಅರ್ಜುನ. ಯಾವುದೇ ಲೋಕ ಹೋಗಿ ಈ ಹುಟ್ಟು ಸಾವು ಉಂಟೆ ಉಂಟು. ಆದರೆ ಗೋಲೋಕ ಹೋದ್ರೆ ಅದಿಲ್ಲ. ಅದೇ ರೀತಿ ಪ್ರತಿಯೊಬ್ಬನಿಗೂ ಇಷ್ಟೇ ಸುಖವೆನ್ನುವುದು ಪೂರ್ವ ನಿಯೋಜಿತವಾಗಿದೆ. ಅದೆಲ್ಲವೂ ಪ್ರೀ ಪ್ಲಾನ್. ಕೇವಲ ತನ್ನ ಪ್ರಯತ್ನಗಳಿಂದ ಯಾರು ಇವುಗಳನ್ನು ಹೆಚ್ಚು ಕಡಿಮೆ ಮಾಡಿರುವಂತಿಲ್ಲ. ಅದು ಕೆಲವರು ಹೇಳೋದು, ನಾನು ಈ ಪ್ರಯತ್ನ ಪಟ್ಟು ಈ ಜಾಗ ತೆಗೆದು ಮನೆ ಕಟ್ಟಿದ್ದು, ಹಣ ಮಾಡಿದ್ದು, ನಿಂದೆಲ್ಲ ಪೂರ್ವ ನಿರ್ಧಾರಿತ. ಪ್ರೀವಿಯಸ್ ಲೈಫಲ್ಲಿ ನೀನು ಪುಣ್ಯ ಮಾಡಿದ್ಯಾ, ಈ ಲೈಫಲ್ಲಿ ಗಳಿಸಿದ್ಯಾ. ಅದಕ್ಕೆ ನಾವು ಅಹಂಕಾರ ಪಡ್ಬೇಕಂತ ಇಲ್ಲ. ಹಾಗೆ ಪಡೆದರೂ ಅವು ಮತ್ತೆ ನಷ್ಟವಾಗಬಹುದು. ಅದು ಕೆಲವೊಮ್ಮೆ ಎಂತ ಆಗ್ತದೆ, ನಾವು ಗಳಿಸಿದ್ದು ಕೆಲವೊಮ್ಮೆ ಹೋಗ್ತದೆ, ಕೊಲ್ಯಾಪ್ಸ್ ಆಗ್ತದೆ.
ಈಗ ಎಂತಾಗಿದೆ ಅಂದರೆ ಒಬ್ಬರಿಗೆ ತುಂಬ ಒಳ್ಳೆ ಕೆಲಸ ಇತ್ತು, ಮನೆಯೆಲ್ಲ ಕಟ್ಟಿದ್ರು. ಅವರ ಹೆಂಡತಿಗೆ ಕ್ಯಾನ್ಸರ್ ಬಂತು. ಒಳ್ಳೆಯ ಹಣ ಇತ್ತು, ತುಂಬ ಖರ್ಚು ಮಾಡಿದರು. ನನ್ನ ಲೆಕ್ಕದಲ್ಲಿ ಸಹ ಹಬ್ಬ ಅಂದರೆ 1 ಕೋಟಿ ಖರ್ಚು ಮಾಡಿದರು. ಈಗ ಎಂತಂದರೆ ಸಾಧಾರಣ ಅವ್ರು ಮಾಡಿದೆಲ್ಲ ಹೋಯಿತು, ಇನ್ನು ಕೂಡ ಉಂಟು ಸ್ವಲ್ಪ, ಅದು ಹೇಳುವಂಥದ್ದು ಇಮಿಡಿಯೇಟ್ ಹೋಗ್ತದೆ. ಹಾಗೆ ಪಡೆದರೂ ಅವು ಮತ್ತೆ ನಷ್ಟವಾಗಬಹುದು. ಆದ್ದರಿಂದ ಯಾರು ಈ ಕ್ಷುಲ್ಲಕ ವಸ್ತುಗಳಿಗಾಗಿ ಕಾಲವ್ಯಯ ಮಾಡಬಾರದು. ಭಗವದ್ಧಾಮಕ್ಕೆ ಮರಳು ಮಾತ್ರವೇ ಯತ್ನಿಸಬೇಕು, ಅದೇ ಪ್ರತಿ ಮಾನವನ ಜೀವನದ ಧ್ಯೇಯ ಆಗಬೇಕು. ಎಸ್, ಹರೇ ಕೃಷ್ಣ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.